ನಮಸ್ಕಾರ, ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಪರಿಪೂರ್ಣ ಭವಿಷ್ಯತ್ ಕಾಲವನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಅಪೂರ್ಣ ಭವಿಷ್ಯತ್ ಕಾಲವನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ನಾವು ಈಗಾಗಲೇ ಅಪೂರ್ಣ ಭೂತಕಾಲವನ್ನು ಪಾಠ 30ರಲ್ಲಿ ಕಲಿತಿದ್ದೇವೆ. ಯಾನು ಪೋವಂದಿದ್ದೆ, ನಾನು ಹೋಗುತ್ತಿದ್ದೆ. ಇಲ್ಲಿ ಸಹಾಯಕ ಕ್ರಿಯಾಪದ ಉಪ್ಪು ಇದರ ಸಾಮಾನ್ಯ ಭೂತಕಾಲದ ಕ್ರಿಯಾಪದ ರೂಪವನ್ನು ವರ್ತಮಾನ ಕಾಲದ ಕ್ರಿಯಾನ್ಯೂನಕ್ಕೆ ಸೇರಿಸಲಾಗಿದೆ. ಅಪೂರ್ಣ ಭವಿಷ್ಯತ್ ಕಾಲದ ಕ್ರಿಯಾಪದ ರಚಿಸಲು ಸಹಾಯಕ ಕ್ರಿಯಾಪದ ಉಪ್ಪು ಇದರ ಸಾಮಾನ್ಯ ಭವಿಷ್ಯತ್ ಕಾಲದ ಕ್ರಿಯಾರೂಪವನ್ನು ವರ್ತಮಾನ ಕಾಲದ ಕ್ರಿಯಾನ್ಯೂನಕ್ಕೆ ಸೇರಿಸಬೇಕು. ಮೊದಲಿಗೆ ಉಪ್ಪು ಎಂಬ ಧಾತುವಿನ ಸಾಮಾನ್ಯ ಭವಿಷ್ಯತ್ ಕಾಲದ ಕ್ರಿಯಾಪದ ರೂಪಗಳನ್ನು ನೋಡುವ. ಇದನ್ನು ನಾವು ಪಾಠ 4ರಲ್ಲಿ ಕಲಿತಿದ್ದೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆಯನ್ನು ನಿಶ್ಚಿತ ಭವಿಷ್ಯತ್ ಕಾಲಕ್ಕೂ ಕೂಡ ಉಪಯೋಗಿಸಲಾಗುತ್ತದೆ. ಯಾನು ಉಪ್ಪುವೆ, ನಾನು ಇರುತ್ತೇನೆ. ಈ ಉಪ್ಪುವ, ನೀನು ಇರುತ್ತೀಯ. ಆಯೆ ಅಥವಾ ಎಂಬೆ ಉಪ್ಪುವೆ, ಅವನು ಅಥವಾ ಇವನು ಇರುತ್ತಾನೆ. ಆಲು ಅಥವಾ ಮೋಲು ಉಪ್ಪುವಲ್, ಅವಳು ಅಥವಾ ಇವಳು ಇರುತ್ತಾಳೆ. ಅವು ಅಥವಾ ಒಂದು ಉಪ್ಪುಂಡು, ಅದು ಅಥವಾ ಇದು ಇರುತ್ತದೆ. ನಮ್ಮ ಅಥವಾ ಎಂಕುಲು ಉಪ್ಪುವ, ನಾವು ಇರುತ್ತೇವೆ. ಈರು ಅಥವಾ ನಿಕ್ಕುಲು ಉಪ್ಪುವರ್, ನೀವು ಇರುತ್ತೀರಿ. ಅಕ್ಕುಲು ಮುಕ್ಕುಲು ಆರು ಅಥವಾ ಮೇರು ಉಪ್ಪುವೆರ್, ಅವರು ಅಥವಾ ಇವರು ಇರುತ್ತಾರೆ. ನೀಕುಲು ಅಥವಾ ಐಕುಲು ಉಪ್ಪುವ, ಇವು ಅಥವಾ ಅವು ಇರುತ್ತವೆ. ಈಗ ಇದನ್ನು ವರ್ತಮಾನ ಕಾಲದ ಕ್ರಿಯಾನ್ಯೂನಕ್ಕೆ ಸೇರಿಸಬೇಕು. ಪೋವೊಂದು ಪ್ಲಸ್ ಉಪ್ಪುವೆ, ಪೋವೊಂದುಪ್ಪುವೆ, ನಾನು ಹೋಗುತ್ತಿರುತ್ತೇನೆ. ಯಾನು ಪೋವೊಂದುಪ್ಪುವೆ, ನಾನು ಹೋಗುತ್ತಿರುತ್ತೇನೆ. ಈ ಪೋವೊಂದುಪ್ಪುವ, ನೀನು ಹೋಗುತ್ತಿರುತ್ತೀಯ. ಆಯೆ ಅಥವಾ ಎಂಬೆ ಪೋವೊಂದುಪ್ಪುವೆ, ಅವನು ಅಥವಾ ಇವನು ಹೋಗುತ್ತಿರುತ್ತಾನೆ. ಆಲು ಅಥವಾ ಮೋಲು ಪೋವೊಂದುಪ್ಪುವಲ್, ಅವಳು ಅಥವಾ ಇವಳು ಹೋಗುತ್ತಿರುತ್ತಾಳೆ. ಅವು ಅಥವಾ ಒಂದು ಪೋವೊಂದುಪ್ಪುಂಡು, ಅದು ಅಥವಾ ಇದು ಹೋಗುತ್ತಿರುತ್ತದೆ. ನಮ ಅಥವಾ ಎಂಕುಲು ಪೋವೊಂದುಪ್ಪುವ, ನಾವು ಹೋಗುತ್ತಿರುತ್ತೇವೆ. ಈರು ಅಥವಾ ನಿಕುಲು ಪೋವೊಂದುಪ್ಪುವರ್, ನೀವು ಹೋಗುತ್ತಿರುತ್ತೀರಿ. ಅಕ್ಕುಲು ಮುಕ್ಕುಲು ಆರು ಅಥವಾ ಮೇರು ಪೋವೊಂದುಪ್ಪುವೇರ್, ಅವರು ಅಥವಾ ಇವರು ಹೋಗುತ್ತಿರುತ್ತಾರೆ. ನೀಕುಲು ಅಥವಾ ಐಕುಲು ಪೋವೊಂದುಪ್ಪುವ, ಇವು ಅಥವಾ ಅವು ಹೋಗುತ್ತಿರುತ್ತವೆ. ಸರಿ, ಈಗ ತುಳುವಿನಲ್ಲಿ ಅಪೂರ್ಣ ಭವಿಷ್ಯತ್ ಕಾಲದಲ್ಲಿ ಕೆಲವು ವಾಕ್ಯಗಳನ್ನು ನೋಡುವ. ಯಾನು ನಿಕ್ಕು ಕಾತೊಂದುಪ್ಪುವೆ, ನಾನು ನಿನಗೆ ಕಾಯುತ್ತಿರುತ್ತೇನೆ. ಯಾನು ನಿಕ್ಕು ಕಾತೊಂದುಪ್ಪುವೆ. ಎಲ್ಲ ಈತು ಪೊರ್ತುಗು ಯಾನು ಪರೀಕ್ಷೆ ಬರೆಯೊಂದುಪ್ಪುವೆ. ನಾಳೆ ಇಷ್ಟು ಹೊತ್ತಿಗೆ ನಾನು ಪರೀಕ್ಷೆ ಬರೆಯುತ್ತಿರುತ್ತೇನೆ. ಎಲ್ಲ ಈತು ಪೊರ್ತುಗು ಯಾನು ಪರೀಕ್ಷೆ ಬರೆಯೊಂದುಪ್ಪುವೆ. ಅಕ್ಕುಲು ಬಯ್ಯ 7 ಗಂಟೆಗೂ ಟಿವಿ ತೂವೊಂದುಪ್ಪುವೇರ್, ಅವರು ಸಂಜೆ 7 ಗಂಟೆಗೆ ಟಿವಿ ನೋಡುತ್ತಿರುತ್ತಾರೆ. ಅಕ್ಕುಲು ಬಯ್ಯ 7 ಗಂಟೆಗೂ ಟಿವಿ ತೂವೊಂದುಪ್ಪುವೇರ್. ಜೋಕುಲು ಬಯ್ಯಗು ಗೊಬ್ಬೊಂದುಪ್ಪುವ, ಮಕ್ಕಳು ಸಂಜೆ ಆಟವಾಡುತ್ತಿರುತ್ತಾರೆ. ಜೋಕುಲು ಬಯ್ಯಗು ಗೊಬ್ಬೊಂದುಪ್ಪುವ. ಆಯೆ ದಾದ ಮಲ್ತೊಂದುಪ್ಪುವೆ, ಅವನು ಏನು ಮಾಡುತ್ತಿರುತ್ತಾನೆ. ಆಯೆ ದಾದ ಮಲ್ತೊಂದುಪ್ಪುವೆ. ಪಕ್ಕಿಲು ಬಾನೊಡು ರಾವೊಂದುಪ್ಪುವ, ಹಕ್ಕಿಗಳು ಆಕಾಶದಲ್ಲಿ ಹಾರಾಡುತ್ತಿರುತ್ತವೆ. ಪಕ್ಕಿಲು ಬಾನೊಡು ರಾವೊಂದುಪ್ಪುವ. ಅಕ್ಕುಲು 5 ಗಂಟೆ ಮುಟ ಓದೊಂದುಪ್ಪುವೆರ್, ಅವರು 5 ಗಂಟೆಯವರೆಗೆ ಓದುತ್ತಿರುತ್ತಾರೆ. ಅಕ್ಕುಲು 5 ಗಂಟೆ ಮುಟ ಓದೊಂದುಪ್ಪುವೆರ್. ಯಾನು ಟೀಚರ್ ಬನ್ನೆಂಗೆ ಗೊಬ್ಬೊಂದುಪ್ಪುವೆ, ನಾನು ಟೀಚರ್ ಬರುವವರೆಗೂ ಆಟವಾಡುತ್ತಿರುತ್ತೇನೆ. ಯಾನು ಟೀಚರ್ ಬನ್ನೆಂಗೆ ಗೊಬ್ಬೊಂದುಪ್ಪುವೆ. ಸರಿ, ಈಗ ಅಪೂರ್ಣ ಭವಿಷ್ಯತ್ ಕಾಲದಲ್ಲಿ ನಿಷೇಧಾರ್ಥಕ ರೂಪಗಳನ್ನು ನೋಡುವ. ಅಪೂರ್ಣ ಭವಿಷ್ಯತ್ ಕಾಲದ ನಿಷೇಧಾರ್ಥಕ ಕ್ರಿಯಾಪದ ರಚಿಸಲು ಉಪ್ಪು ಎಂಬ ಸಹಾಯಕ ಕ್ರಿಯಾಪದದ ಸಾಮಾನ್ಯ ಭವಿಷ್ಯತ್ ಕಾಲದ ನಿಷೇಧಾರ್ಥಕ ಕ್ರಿಯಾರೂಪವನ್ನು ವರ್ತಮಾನ ಕಾಲದ ಕ್ರಿಯಾನ್ಯೂನಕ್ಕೆ ಸೇರಿಸಬೇಕು.
ಯಾನು ಉಪ್ಪುಜೆ ನಾನು ಇರುವುದಿಲ್ಲ. ಈ ಉಪ್ಪುಜ ನೀನು ಇರುವುದಿಲ್ಲ. ಆಯೆ ಅಥವಾ ಎಂಬೆ ಉಪ್ಪುಜೆ ಅವನು ಅಥವಾ ಇವನು ಇರುವುದಿಲ್ಲ. ಆಲು ಅಥವಾ ಮೋಲು ಉಪ್ಪುಜಲ್ ಅವಳು ಅಥವಾ ಇವಳು ಇರುವುದಿಲ್ಲ. ಅವು ಅಥವಾ ಒಂದು ಉಪ್ಪುಜಿ ಅದು ಅಥವಾ ಇದು ಇರುವುದಿಲ್ಲ. ನಮ್ಮ ಅಥವಾ ಎಂಕುಲು ಉಪ್ಪುಜ ನಾವು ಇರುವುದಿಲ್ಲ. ಈರು ಅಥವಾ ನಿಕ್ಕುಲು ಉಪ್ಪುಜರ್ ನೀವು ಇರುವುದಿಲ್ಲ. ಅಕ್ಕುಲು ಮೊಕ್ಕುಲು ಆರು ಅಥವಾ ಮೇರು ಉಪ್ಪುಜೇರ್ ಅವರು ಅಥವಾ ಇವರು ಇರುವುದಿಲ್ಲ. ನೇಯ್ಕುಲು ಅಥವಾ ಐಕುಲು ಉಪ್ಪುಜ ಇವು ಅಥವಾ ಅವು ಇರುವುದಿಲ್ಲ. ಈಗ ಇದನ್ನು ವರ್ತಮಾನ ಕಾಲದ ಕ್ರಿಯಾನ್ಯೂನಕ್ಕೆ ಸೇರಿಸಬೇಕು. ಪೋವೊಂದು ಪ್ಲಸ್ ಉಪ್ಪುಜೆ ಪೋವೊಂದುಪ್ಪುಜೆ ಹೋಗುತ್ತಿರುವುದಿಲ್ಲ ನಾನು ಹೋಗುತ್ತಿರುವುದಿಲ್ಲ. ಸರಿ, ಈಗ ನಾವು ಅಪೂರ್ಣ ಭವಿಷ್ಯತ್ ಕಾಲದ ನಿಷೇಧಾರ್ಥಕ ವಾಕ್ಯಗಳನ್ನು ನೋಡುವ. ಯಾನು ನಿಕ್ಕು ಕಾತೊಂದುಪ್ಪುಜೆ ನಾನು ನಿನಗೆ ಕಾಯುತ್ತಿರುವುದಿಲ್ಲ. ಯಾನು ನಿಕ್ಕು ಕಾತೊಂದುಪ್ಪುಜೆ ಎಲ್ಲ ಈತು ಪೊರ್ತುಗು ಈರು ಓದೊಂದುಪ್ಪುಜರ್ ನಾಳೆ ಇಷ್ಟು ಹೊತ್ತಿಗೆ ನೀವು ಓದುತ್ತಿರುವುದಿಲ್ಲ. ಎಲ್ಲ ಈತು ಪೊರ್ತುಗು ಈರು ಓದೊಂದುಪ್ಪುಜರ್. ಅಕ್ಕುಲು 6 ಗಂಟೆ ಮುಟ ಕಾತೊಂದುಪ್ಪುಜೇರ್ ಅವರು 6 ಗಂಟೆಯವರೆಗೆ ಕಾಯುತ್ತಿರುವುದಿಲ್ಲ. ಅಕ್ಕುಲು 6 ಗಂಟೆ ಮುಟ ಕಾತೊಂದುಪ್ಪುಜೇರ್. ಯಾನು ಕುಡ ಕುಡ ಪಣೊಂದುಪ್ಪುಜೆ ನಾನು ಮತ್ತೆ ಮತ್ತೆ ಹೇಳುತ್ತಿರುವುದಿಲ್ಲ. ಯಾನು ಕುಡ ಕುಡ ಪಣೊಂದುಪ್ಪುಜೆ. ಸರಿ, ಈಗ ಪೂರ್ಣ ಭವಿಷ್ಯತ್ ಕಾಲದ ಪ್ರಶ್ನಾರ್ಥಕ ವಾಕ್ಯಗಳನ್ನು ನೋಡುವ. ಈ ಎಲ್ಲ ಓದೊಂದುಪ್ಪುವನ ನೀನು ನಾಳೆ ಓದುತ್ತಿರುತ್ತೀಯ. ಈ ಎಲ್ಲ ಓದೊಂದುಪ್ಪುವನ ಬಾಲೆ ರಾತ್ರಿಡು ಬುಳಿತೊಂದುಪ್ಪುಂಡೆ ಮಗು ರಾತ್ರಿ ಅಳುತ್ತಿರುತ್ತದ. ಬಾಲೆ ರಾತ್ರಿಡು ಬುಳಿತೊಂದುಪ್ಪುಂಡೆ. ಆಯೆ ಎಲ್ಲ ಗೊಬ್ಬೊಂದುಪ್ಪುಜೆನ ಅವನು ನಾಳೆ ಆಟವಾಡುತ್ತಿರುವುದಿಲ್ಲವ. ಆಯೆ ಎಲ್ಲ ಗೊಬ್ಬೊಂದುಪ್ಪುಜೆನ. ಮಸ್ತ್ ಜನ ಬರೊಂದುಪ್ಪುವೆರೆ ತುಂಬ ಜನರು ಬರುತ್ತಿರುತ್ತಾರ. ಮಸ್ತ್ ಜನ ಬರೊಂದುಪ್ಪುವೆರೆ. ಸರಿ, ಇವತ್ತಿಗೆ ಎಷ್ಟು ಸಾಕು. ಮುಂದಿನ ಪಾಠದಲ್ಲಿ ನಾವು ತುಳುವಿನಲ್ಲಿ ಕೃದಂತ ವಿಶೇಷಣಗಳಿಗೆ ಆಗ ಎಂಬ ಪ್ರತ್ಯಯವನ್ನು ಸೇರಿಸಿ ಕ್ರಿಯಾವಿಶೇಷಣವನ್ನು ರಚಿಸುವುದನ್ನು ಕಲಿಯುವ. Thanks for watching this video. If you like this video, please click on the thumbs up button below. Also, don't forget to subscribe by clicking on the subscribe button to get notification on my latest video lessons on YouTube. If you have any suggestions, please comment. Happy learning, and we will meet again in the next video. Bye.